ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ವಿಶ್ವ ಮಟ್ಟದ ದಾಖಲೆಗಳು ಸೃಷ್ಟಿಯಾಗ್ತಾ ಇದೆ. ಕುಡ್ಲ ಸೌಂದರ್ಯ ಪ್ರಿಯರ ನಾಡು. ಇಲ್ಲಿ ಸೌಂದರ್ಯ ಲೋಕಕ್ಕೆ ಮೆರುಗು ನೀಡುವ ಕಾರ್ಯಕ್ರಮಗಳು ನಡೀತಲೇ ಇದೆ. ಇದೀಗ ನಗರದಲ್ಲಿ 100ಕ್ಕೂ ಹೆಚ್ಚು ಸೌಂದರ್ಯ ತಜ್ಞರು ಒಂದೇ ಕಡೆ ಸೇರಿ ತಮ್ಮ ಕೌಶಲ್ಯ ಪ್ರದರ್ಶನ ಮಾಡಿದರು. ಎಲ್ಲಿ ಅಂತೀರಾ? ಈ ಒಂದು ವಿಶೇಷವಾಗಿರುವಂತಹ ಸ್ಟೋರಿ ನೋಡಿ. ಅರೆ, ಇದೇನು ಇವರೆಲ್ಲರೂ ಮದುವೆ ಸಂಭ್ರಮಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಊಹಿಸುತ್ತಿದ್ದರೆ ನಿಮ್ಮ ಊಹೆ ತಪ್ಪು. ಈ ಸಭಾಂಗಣದಲ್ಲಿ ಇಷ್ಟೊಂದು ಮದುಮಕ್ಕಳು ಶೃಂಗರಿಸುತ್ತಿದ್ದಾರಲ್ಲವೇ? ಇವರೆಲ್ಲರ ತಯಾರಿ ಸಾಮೂಹಿಕ ಮದುವೆ ಕಾರ್ಯಕ್ರಮಕ್ಕಾಗಿಯೇ ಎಂದು ಊಹಿಸಿಕೊಂಡರೂ ಆ ನಿಮ್ಮ ಊಹೆಯೂ ತಪ್ಪು. ಯಾಕೆಂದ್ರೆ ಇವರೆಲ್ಲರಿಗೂ ಮದುಮಕ್ಕಳ ಶೃಂಗಾರ ಹೇಗೆ ಮಾಡುವುದು ಎನ್ನುವ ಬಗ್ಗೆ ತರಬೇತಿ ನೀಡಲಾಗುತ್ತಿತ್ತು. ಸೌಂದರ್ಯ, ಸಂಸ್ಕೃತಿ ಮತ್ತು ವೃತ್ತಿಪರ ಕೌಶಲ್ಯದ ಅದ್ಭುತ ಸಂಯೋಜನೆಯಲ್ಲಿ ಮಂಗಳೂರಿನಲ್ಲಿ ಆಲ್ ಇಂಡಿಯಾ ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ಸಂಸ್ಥೆಯ ವತಿಯಿಂದ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಸಾಧನೆಗೆ ಹೀಗೊಂದು ಅಪರೂಪದ ಪ್ರಯತ್ನ ನಡೆಯಿತು. 1 ಗಂಟೆಯೊಳಗೆ ಮದುಮಕ್ಕಳ ದಿರಿಸಿನಲ್ಲಿ ಶೃಂಗರಿಸುವ ಟಾಸ್ಕ್ ಮೇಕಪ್ ಆರ್ಟಿಸ್ಟ್ಗಳಿಗೆ ನೀಡಲಾಗಿತ್ತು. ಒಂದೇ ವೇದಿಕೆಯಲ್ಲಿ 1 ಗಂಟೆಯಲ್ಲಿ 100ಕ್ಕೂ ಅಧಿಕ ಮಂದಿಗೆ ಮೇಕಪ್ ಮಾಡಿದ ದಾಖಲೆ ಇಲ್ಲಿ ಸೃಷ್ಟಿಯಾಗಿದೆ. 100ಕ್ಕೂ ಹೆಚ್ಚು ಮೇಕಪ್ ಆರ್ಟಿಸ್ಟ್ಗಳು ವಿಶೇಷ ಪ್ರಯತ್ನದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ದಕ್ಷಿಣ ಭಾರತೀಯ ಪರಂಪರೆಯ ವಿನ್ಯಾಸದಲ್ಲಿ ಮೇಕಪ್ ಮಾಡುತ್ತಾ ಅವರು ತಯಾರು ಮಾಡಿದರು. ಸೀರೆಗೆ ಒಪ್ಪುವಂತೆ ಅವರನ್ನ ತಯಾರಿಸಿದ್ದರು. ಡಾಕ್ಟರ್ ಜೆಸಿ ಮಾರಿಯಾ ಡಿಸೋಜಾ, ಪೊಲೀಸ್ ಅಧಿಕಾರಿ ಜ್ಯೋತಿ ಎಂಜಿ, ಡಾಕ್ಟರ್ ಡಯಾನಾ ಲೋಬೋ, ವಸಂತ ಸಿಎಸ್ ಅವರು ದಾಖಲೆಯ ಪ್ರಯತ್ನವನ್ನ ದೃಢೀಕರಿಸಿದರು. ಏಕ್ತಾ ಕಾಸ್ಮೆಟಿಕ್ಸ್ ಲಿಮಿಟೆಡ್ ಇವರು ಮೇಕಪ್ ಸ್ಟುಡಿಯೋ ಮತ್ತು ಮೇಯ್ರಾ ಬ್ರ್ಯಾಂಡ್ಗಳನ್ನು ಪ್ರತಿನಿಧಿಸಿದರು. ಪಾತ್ವೇ ಮಾಡೆಲಿಂಗ್ ಸ್ಟುಡಿಯೋದಲ್ಲಿ ಎಲ್ಲಾ ಮೇಕಪ್ ಆರ್ಟಿಸ್ಟ್ಗಳು ಹಾಗೂ ಮಾಡೆಲ್ಗಳಿಗೆ ರ್ಯಾಂಪ್ ವಾಕ್ ತರಬೇತಿ ನೀಡಲಾಯಿತು. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ತಂಡದ ಪರಿಶೀಲನೆಯ ಬಳಿಕ ಎಲ್ಲಾ ಮೇಕಪ್ ಆರ್ಟಿಸ್ಟ್ಗಳಿಗೂ ಪ್ರಮಾಣ ಪತ್ರಗಳು ವಿತರಿಸಲಾಗುತ್ತವೆ. ಬ್ಯೂಟಿ ಇಂಡಸ್ಟ್ರೀಸ್ನಲ್ಲಿ ಹೊಸ ದಾಖಲೆ ಮಾಡಬೇಕೆಂದು ಐಬಾದ ಜೊತೆ ಸೇರಿ ನಾವು ಆಯೋಜನೆ ಮಾಡಿದ್ದೇವೆ. ಕಾರವಾರದಿಂದ ಹಿಡಿದು ಚಿಕ್ಕಮಗಳೂರು, ಕೇರಳದಿಂದಲೂ ಮೇಕಪ್ ಆರ್ಟಿಸ್ಟ್ಗಳು ಇಲ್ಲಿಗೆ ಬಂದಿದ್ದಾರೆ ಎಂದು ಐಬಾ ಮಂಗಳೂರು ಚೇರ್ಪರ್ಸನ್ ಮರ್ಸಿ ವೀಣಾ ಡಿಸೋಜಾ ಹರ್ಷ ವ್ಯಕ್ತಪಡಿಸಿದರು. ಇಂಡಿಯಾ ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ಮ್ಯಾಂಗ್ಳೂರ್ ಚಾಪ್ಟರ್ ಇಂದ 100 ಮಾಡೆಲ್ಸ್ಗೆ 100 ಮೇಕಪ್ ಆರ್ಟಿಸ್ಟ್ 100+ ಅಂತ ಹೇಳ್ಬೋದು, ಅಂಡರ್ 1 ವೆನ್ಯೂ, ಅಂಡರ್ 1 ರೂಫ್, ಇನ್ 1 ಅವರಲ್ಲಿ ಮುಗಿಸುವ ಒಂದು ಸಾಧನೆಗೆ ಕೈ ಹಾಕಿದ್ದೇವೆ. ಇದನ್ನು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಇವರ ವತಿಯಿಂದ ಅವರ ಸರ್ಟಿಫಿಕೇಷನ್ ತಗೊಳ್ಳುವ ಒಂದು ಉದ್ದೇಶದಿಂದ ಮಾಡಿದ್ದೇವೆ. ನಾವು ಹಲವಾರು ಪ್ರೋಗ್ರಾಮ್ ಮಾಡಿದ್ದೇವೆ, ಬಟ್ ಬ್ಯೂಟಿ ಇಂಡಸ್ಟ್ರಿಗೆ ಒಂದು ಡಿಫ್ರೆಂಟಾಗಿ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಆಯೋಜಿಸಿ ನಮ್ಮ ಐಬಾದ ಎಲ್ಲ ಸದಸ್ಯರು, ಮೆಂಬರ್ಸ್ನವರೆಲ್ಲ ಸೇರಿಕೊಂಡು ಈ ಒಂದು ಒಗ್ಗಟ್ಟಿನಲ್ಲಿ ಈ ಪ್ರೋಗ್ರಾಮನ್ನು ಮಾಡಿದ್ದೇವೆ. ಇವತ್ತು ಈ ಈವೆಂಟಿಗೆ ಅಂದರೆ 1 ತಾಸಲ್ಲಿ ನಾವು 100 ಮಾಡೆಲ್ನ ಮೇಲೆ ಮಾಡುವಂಥ ಸಣ್ಣ ಸಾಧನೆ ಅಲ್ಲ. ಇದನ್ನು ಯಾರೂ ಇಷ್ಟೊತ್ತು ಸಾಧಿಸಲಿಲ್ಲ. ಆ ಒಂದು ಅಚೀವ್ಮೆಂಟನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇವೆ. ಸೇಮ್ ಟೈಮ್ ಇವತ್ತು ನಮಗೆ ಕಾರವಾರದಿಂದ, ಚಿಕ್ಕಮಗಳೂರಿನ, ಮಡಿಕೇರಿಯಿಂದ, ಕಾಸರಗೋಡು, ಕೇರಳದಿಂದ ಸಹ ನಮ್ಮ ಮೇಕಪ್ ಆರ್ಟಿಸ್ಟ್ನವರು ಇದಕ್ಕೆ ಬಂದಿದ್ದಾರೆ. ಉದ್ದೇಶ ಈ ಸರ್ಟಿಫಿಕೇಟ್ ಅಷ್ಟು ಈಸಿಯಾಗಿ ಯಾರಿಗೆ ರೀಚ್ ಆಗೋದಿಲ್ಲ. ಈ ಒಂದು ಸರ್ಟಿಫಿಕೇಷನ್ ಅವರ ಪ್ರೊಫೆಷನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ಏರಿಸಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಒಟ್ಟಿನಲ್ಲಿ ಪಾರಂಪರಿಕ ವಧು ಮೇಕಪ್, ರ್ಯಾಂಪ್ ತರಬೇತಿ, ವೃತ್ತಿಪರ ಆತಿಥ್ಯ ಮತ್ತು ತಾಂತ್ರಿಕ ಬೆಂಬಲದ ಸಂಯೋಜನೆ ಮೂಲಕ ಐಬಾ ಮಂಗಳೂರು ನಡೆಸಿದ ಈ ದಾಖಲೆ ಪ್ರಯತ್ನ ಸೌಂದರ್ಯ ಮತ್ತು ಫ್ಯಾಷನ್ ಕ್ಷೇತ್ರಕ್ಕೆ ಹೊಸ ಮೈಲಿಗಲ್ಲು ಸೃಷ್ಟಿಸಿದೆ. ರವೀಶ್ ಮಾಣಿಲ, ನಮ್ಮ ಕುಡ್ಲ 24/7 ಮಂಗಳೂರು.